ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ರುಚಿಯಾದಂತಹ ಖಾದ್ಯಗಳಿದ್ದರೆ ಮನಸ್ಸಿಗೂ ತೃಪ್ತಿ, ಹಾಗೆಯೇ ಹೊಟ್ಟೆಗೂ ಕೂಡ ಅಷ್ಟೇ ತೃಪ್ತಿಯಾಗಿರುತ್ತೆ. ಅದೇ ರೀತಿ ರುಚಿ ಇವೆಲ್ಲವನ್ನು ಕಾಪಾಡಿಕೊಂಡು ಮಾಡ್ತಾ ಇರುವಂಥ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ನಾವು ನಿಮಗೆ ಮಾಡಿ ತೋರಿಸ್ತೀವಿ. ಆರೋಗ್ಯಕ್ಕೆ ಹೆಚ್ಚು ಒತ್ತು. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಆರೋಗ್ಯಭರಿತ ಸ್ವಾದಿಷ್ಟ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಪದ್ಮಪ್ರಿಯ. ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವಾಗಲೂ ಏನಾದರೂ ಒಂದು ಹೆಲ್ತ್ ಬೆನಿಫಿಷಿಯಲ್ ಇರುವಂಥ ಖಾದ್ಯಗಳನ್ನು ಹೆಚ್ಚಾಗಿ ಹೇಳ್ಕೊಡ್ತೀರಿ. ಅದರಲ್ಲೂ ಕೂಡ ಸ್ವಲ್ಪ ಟೇಸ್ಟಲ್ಲೂ ಕೂಡ ವಿಭಿನ್ನತೆ ಇರುತ್ತೆ. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತ ಹೇಳಿದ್ರೆ ಜೈನರು ಮಾಡುವಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತೀವಿ ಅಲ್ವಾ? ಸೊ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಜೈನ್ ಸ್ಪೆಷಲ್ ಆಗಿ ಏನಿಲ್ಲ. ಇವತ್ತು ಒಂದು ಆಪ ಮಾಡುವ. ಫಸ್ಟ್ ಮೃದು ದೋಸೆ. ಆಪ ಏ ಪಾಪಿನಿ ಇತ್ತೆ ಆಪಣು ದಿಢೀರ್ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ಹೇಳುವಾಗ ಮಾಡ್ಲಿಕ್ಕೂ ನಡೀತದೆ. ಆ ತರ ಅದೇ ನಿನ್ನೆನೆ ಕಡ್ದಿಟ್ಟು ಮಾಡೋದು ಎಲ್ಲ ಬೇಡ. ಅದೇ ಬೇರೆ ಬೇರೆ ತರ ಮಾಡ್ತಾರೆ ಬೇರೆ ಬೇರೆಯವರೆಲ್ಲ. ನಾನು ನನ್ನದೇ ಒಂದು ಶೈಲಿಯಲ್ಲಿ ಹೇಳಿಕೊಡ್ತೇನೆ. ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಹೌದು, ಎಸ್, ಆಯ್ತು. ಸೊ ಫಸ್ಟ್ ಬೆಳ್ತಿಗೆ ಒಂದು ಎರಡು ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೇನೆ. ಬೆಳ್ತಿಗೆ ದೋಸೆ ಅಕ್ಕಿ. ಅದು ಇಲ್ಲ ನೆನೆಸದೇ ಇದ್ರೂ ಸಹ ಈಗ ಈಗಲೇ ಮಾಡಬೇಕು ಅಂತ ಹೇಳಿದ್ರೆ ಸಹ ಒಂದು 2-3 ಸಲ ಸರಿಯಾಗಿ ತೊಳೆದು ಬಿಟ್ಟು ಹಾಕೊಂಡ್ರು ನಡೀತದೆ, ಏನು ಪರವಾಗಿಲ್ಲ. ಯಾಕಂದ್ರೆ ನಾವು ಅನ್ನ ಹಾಕ್ತಾ ಇದ್ದೇವೆ ಅದಕ್ಕೆ ಮೃದು ಬರ್ಲಿಕ್ಕೆ, ಹಾಗಾಗಿ ನಡೀತದೆ, ಅದು ಪರವಾಗಿಲ್ಲ. ಈಗ ನಾನು ಮಾತ್ರ 2 ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೀರಿ. ಈಗ ನೆನೆಸಿದ್ರೆ ಅದರ ಒಂದು ಟೆಕ್ಸ್ಚರ್ ಬೇರೆ ಇರುತ್ತೆ. ಹೌದು ಹೌದು. ಹಾಗೇನೆ ತಕ್ಷಣಕ್ಕೆ ಮಾಡ್ಕೊಂಡ್ರೆ ಟೆಕ್ಸ್ಚರ್ ಬೇರೆ ಇರ್ತದೆ. ಸೊ ನಾವಿದು ನೀರ್ ದೋಸೆಯಲ್ಲಿ ಮಾಡುವಾಗ್ಲೂ ಕೂಡ ಇದು ಗೊತ್ತಾಗ್ತದೆ. ಇಮಿಡಿಯೇಟ್ ಆಗಿ ಮಾಡುವಂತದ್ದು ಅಕ್ಕಿ ತೊಳೆದು ಹಾಕಿದ್ರೆ ಹೇಗೆ ದೋಸೆ ಬರುತ್ತೆ ಅಂತ ಹೇಳಿ. ಅದು ಹೇಗೆ ಗೊತ್ತುಂಟು ಸುಕನ್ಯ, ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಅಥವಾ ಒಂದು ಡಾನ್ಸ್ ಇರ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರ್ತದೆ. ಪ್ರಾಕ್ಟೀಸ್ ಮಾಡದೆ ಮಾಡಿದ್ರೆ ದಿಢೀರ್ ಅಂತ ರಿಸಲ್ಟ್ ಬಂದ್ರು ಬರ್ಬೋದು, ಇಲ್ಲದಿದ್ದು ಗೊತ್ತಾಗ್ತದೆ ಈಗಲೇ ಮಾಡಿದ್ದು. ಹಾಗೆ ಇದು ಸಹ ಅದು ನಿಭಾಯಿಸ್ಕೊಂಡು ಹೋಗ್ಬೋದು. ಹೊಟ್ಟೆ ಹಸಿವಿಗೆ ನಡೀತದೆ ಅಂತ. ಹೊಟ್ಟೆ ಹಸಿವಿಗೆ ನಡೀತದೆ. ಮಾಡುವ ಕ್ರಮ ಅಂದ್ರೆ ಒಂದು 2 ಗಂಟೆ ಆದ್ರೂ ನೆನೆಸ್ಬೇಕು. ಆಯ್ತಾ? ಮಿಕ್ಸಿ ಜಾರಿ ಕೊಡಿ, ಹಾಕೊಳ್ಳುವ. ಒಂದು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ ನಾನು. 1/4 ಹಾಕುವ ಸಾಕು. ಮತ್ತೆ ಸುಕನ್ಯೆ, ಇದು ನಿಮ್ಮದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅದೇ ಅಕ್ಕಿದ್ದು ಅನ್ನ ನೋಡಿ. ಅದ್ರದ್ದೊಂದು ಅರ್ಧ ಬಟ್ಲಿನಷ್ಟು ಹಾಕೊಳ್ಬಹುದು. ಅದು ಸ್ಮೂತ್ ನೋಡಿ, ಎಷ್ಟು ಉದ್ರಾಗಿದೆ ಅನ್ನ. ಹೌದು ಅಲ್ವಾ? ಹೌದು, ಚೆನ್ನಾಗಿ ಬರ್ತದೆ ಕೂಡ. ಮನೇಲಿ ಇದು ಟ್ರೈ ಮಾಡ್ತಾ ಇದ್ದೇನೆ ನಾನು. ಆಯ್ತಾ? ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಬೌಲಿನಷ್ಟು ಹಾಕುವ ತೆಂಗಿನಕಾಯಿ. ಆಯ್ತಾ? ಇದಕ್ಕೆ ಈಗಲೇ ಉಪ್ಪು ಹಾಕಿಕೊಂಡು ಬಿಡುವ ಸುಕನ್ಯಾ, ಒಟ್ಟಿಗೆ ರುಬ್ಬಿದ್ರೆ ಆಯ್ತು. ಇದನ್ನ ನೆನೆಸಿ ಇಟ್ಕೊಳ್ಬೇಕು ಅಂದ್ರೆ ಓವರ್ ನೈಟ್ ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ತಕ್ಷಣವೇ ರುಬ್ಬಿ ಮಾಡ್ಬೋದು. ಒಂದು 2 ಗಂಟೆ ನೆನೆಸಿಟ್ರೆ ನೀವು ಹೇಳಿದಾಗೆ ಸ್ವಲ್ಪ ಸ್ಮೂತ್ನೆಸ್ ಗೆ ಒಳ್ಳೇದಾಗ್ತದೆ. ಅದು ಟೇಸ್ಟೇ ಒಂದು ಬೇರೆ ಬರ್ತದೆ. ಇಲ್ಲದೆ ಸ್ವಲ್ಪ ಎಷ್ಟು ನೀವು ಕಡಿದ್ರು ಒಂದು ತರಿ ಅಂತ ಸ್ವಲ್ಪ ತರಿ ಮತ್ತೆ ಆ ದೋಸೆ ಕೂಡ ಕಟ್ ಆಗ್ತದೆ. ಹಾಗೆ. ಹೌದು. ಸೊ ನೀರ್ ಎಷ್ಟು ಹಾಕೊಳ್ಬೇಕು? ಅದು ಅಂದ್ರೆ ನೀರ್ ದೋಸೆಗಿಂತ ಸ್ವಲ್ಪ ದಪ್ಪ ಬೇಕಲ್ಲ, ಹಾಗಾಗಿ ಒಂದೊಂದು ಸಾಕು. ಮತ್ತೆ ಬೇಕಾದ್ರೆ ಹಾಕೊಳ್ಳುವ, ರುಬ್ಲಿಕ್ಕಾದ್ರೆ ಆಯ್ತು.
ಸಾಕು. ಸಾಕು. ಇದು ಸಾಧಾರಣ ಉದ್ದಿನ ದೋಸೆದ್ದು ಹದ ಬಂದರೂ ಸಾಕು. ಈ ದೋಸೆಗಿಂತ ಸ್ವಲ್ಪ ಗಟ್ಟಿ ಬೇಕು. ಹಾಗೆ ಈಗ ಈ ಹದ ಸರಿ ಇದೆಯಾ? ಇಲ್ಲ ಇಲ್ಲ, ಇದಕ್ಕೇನು ನೀರು ಹಾಕೊಳ್ಬೇಕು. ಹೌದು ಹೌದು. ನೀರು ನೋಡ್ಕೊಂಡು ಹಾಕುವ ಸುಕನ್ಯಾ, ಬೇಕು ಅಂತಂದ್ರೆ ಮಾತ್ರ ಹಾಕಿದ್ರೆ ಸಾಕು. ಸಾಕು, ಇದು ಸರಿ ಉಂಟು. ಕೆಲವರು ಈ ಆಪ ಮಾಡುವಾಗ್ಲೂ ಕೂಡ ಈ ಈಸ್ಟ್ ಅನ್ನ ಹಾಕೊಳ್ತಾರೆ. ಹೌದು, ಇದಕ್ಕೆ ಅಗತ್ಯ ಇಲ್ಲ. ಬೇಡ ಬೇಡ ಬೇಡ, ಹಾಕೊಂಡ್ರು ಪರವಾಗಿಲ್ಲ, ಬೇಕಾಗಿಲ್ಲ. ಇದು ಸ್ಮೂತ್ ಬರ್ತದೆ. ಆ ಅನ್ನ ಏನು ಹಾಕಿದೇವಲ್ಲ ನಾವು, ಅದರಿಂದ ಸ್ಮೂತ್ ಬರ್ತದೆ ಬರ್ತದೆ ಬರ್ತದೆ. ಸಾಕಲ್ವಾ? ಸಾಕು ಸಾಕು. ಇದಕ್ಕೆ ಎಣ್ಣೆ ಹಾಕ್ಬೇಕಾಗಿಲ್ಲ, ಯಾಕಂದ್ರೆ ನಾನ್ ಸ್ಟಿಕ್ ಅಲ್ವಾ. ಸ್ವಲ್ಪ ಬಿಸಿ ಆಗ್ಲಿ ಹಾಕೊಂಡ್ರೆ. ಇಲ್ದಿದ್ರೆ ಆಪದ್ದೇ ಒಂದು ಬರುತ್ತೆ, ಅದಕ್ಕೆ ಅಂತಾನೆ ಒಂದು ಬಾಣ್ಲೆ ಟೈಪ್ ಅಲ್ಲಿ ಬರುತ್ತೆ. ಹೆಚ್ಚಾಗಿ ಮಾಡುವಂತದ್ದು ಕಬ್ಬಿಣದ್ರಲ್ಲಿ ಮಾಡ್ಕೊಳ್ತಾರೆ. ಆಪದ್ದು ಬಾಣಲೆ ಇಲ್ಲದಿದ್ರು ಸಹ ಎಲ್ಲ ದಿಢೀರ್ ದಿಢೀರ್ ಏನು ಉಂಟು ಇದು ಕೂಡ ಈಗ ಈಸಿಲಿ ಅವೈಲಬಲ್ ಇದೆ, ಅದರಲ್ಲಿ ಮಾಡೋದು ಇನ್ನೂ ಈಸಿ. ಹೌದು, ಮನೇಲಿ ಯಾವ್ದು ಉಂಟು ಅದರಲ್ಲಿ ಮಾಡ್ಕೊಳ್ಬಹುದು. ಅಂದ್ರೆ ಅದು ಆಪದ್ದು ಶೇಪ್ ಬರಬೇಕಾದ ಕಾರಣ ಸ್ವಲ್ಪ ಇದರಲ್ಲಿ ಬೇಡ, ಶೇಪ್ ಅಲ್ಲಿ ಇರುವಂತದ್ದು, ಓವಲ್ ಶೇಪ್ ಅಲ್ಲಿ ಇರುವಂತದ್ದು ಬೇಕಾಗುತ್ತೆ. ತವ ಬಿಸಿ ಆಗಿದೆ ಸುಕನ್ಯಾ, ಈಗ ಹಾಕ್ಬೋದು. ಹೀಗೆ ಹಾಕೊಂಡು ಅದು ಹಾಗೆ ಬಿಡುದು ಬೇಡ, ಒಂದು ಸ್ವಲ್ಪ ಹೀಗೆ ಆ ಶೇಪ್ ಒಂಚೂರು. ನಾವು ತವ ತಗೊಂಡ್ರೆ ತವದಲ್ಲಿ ಸಹ ಹಾಗೆ ಸ್ವಲ್ಪ ಹೀಗೆ ಮಾಡಿಕೊಂಡು ಇದಕ್ಕಿನ್ನು ಮುಚ್ಚುವ. ಇದು ಒಂದೇ ಕಡೆ ಕಾಯಿಸ್ಕೊಳ್ಳೋದಲ್ಲ? ಹೌದು, ಅಷ್ಟೇ. ಮತ್ತೆ ತೆಗೆಯುದು. ಸುಲಭ ಉಂಟಲ್ಲ, ಈಸಿ ಆಗುತ್ತೆ. ಮತ್ತೆ ತಕ್ಷಣಕ್ಕೆ ಆದ್ರೆ ಹೌದು. ಹೆಚ್ಚಾಗಿ ಎಲ್ಲರೂ ಹೇಳುವಾಗ ಈಸ್ಟ್ ಹಾಕ್ಬೇಕು ಅಥವಾ ಈ ತರ ಫರ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಹೋಗ್ಲಿ ಆಚೆ, ಬೇಡ ಇದು ಬೇಡ ಬೇಡ ಅಂತ ಆಗುತ್ತೆ. ಸೊ ಇದು ಈಸಿ ಇಮಿಡಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ವಾ, ಸಿಂಪಲ್ ಆಗಿ. ಮತ್ತೆ ಎಲ್ಲ ಇರ್ತದೆ ಮನೆಯಲ್ಲಿ ಅಲ್ವಾ, ಅಕ್ಕಿ ಅಂತೂ ಇದ್ದೇ ಇರ್ತದೆ. ದೋಸೆ ಯಾವ್ದಾದ್ರು ಒಂದು ದೋಸೆ ಮಾಡ್ತಿರ್ತೇವೆ, ಅನ್ನ ಮಾಡಿರ್ತೇವೆ ಅಲ್ವಾ, ಮತ್ತೆಂತ ಉಂಟು, ತೆಂಗಿನಕಾಯಿ ಇರ್ತದೆ, ಎಲ್ಲ ಇರುತ್ತೆ. ಹೌದು, ಮಾಡಬೇಕು. ಅದು ಮೇನ್. ತೆಗಿವ, ಬೆಂದಿರ್ಬೋದು ಕಾಣ್ತದೆ. ಇಲ್ಲದ್ರೆ ಸ್ವಲ್ಪ ಹೊತ್ತು ಹಾಗೆ ಬೇಯಲಿ, ಪರವಾಗಿಲ್ಲ. ಅದು ಸ್ವಲ್ಪ ನಾವು ಅಗಲ ಮಾಡಿ ಇರೋದ್ರಿಂದ ಮಿಡ್ಲಲ್ಲಿ ಸಹ ಬೆಂದಿರ್ತದೆ. ನಾವು ಮಿಡ್ಲಲ್ಲೇ ಹಾಕಿ ಬಿಟ್ಟಿದ್ರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಅಂತ. ಇದು ನಾವು ಸ್ವಲ್ಪ ಅಗಲ ಮಾಡಿದ್ದೇವಲ್ಲ, ಹಾಗಾಗಿ ಇದು ತೆಗಿಯುವ ಸುಕನ್ಯಾ, ಸಾಕಿಷ್ಟು. ಸೂಪರ್. ಇನ್ನೊಂದು ಮಾಡುವ ಸುಕನ್ಯಾ, ನಿಮಗೊಂದು ನನಗೊಂದು. ಓಕೆ, ಡನ್. ಹಾಕೊಳ್ಳಿ. ಅದು ನೋಡಿ, ಆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಅದರದೊಂದು ಪರಿಮಳ ಬರ್ತಾ ಇದೆ. ಮತ್ತೆ ಹೊಯ್ಯುವಾಗ್ಲೇ, ದೋಸೆ ಹೊಯ್ಯುವಾಗ್ಲೇ ಏನೋ ಒಂದು ಸ್ಮೆಲ್ ನೋಡಿ, ಪರಿಮಳ ಬರ್ತದೆ ಆ ತೆಂಗಿನಕಾಯಿ. ಹೌದು ಹೌದು, ತೆಂಗಿನ ತುರಿ ಹಾಕಿರ್ತೇವಲ್ಲ ಅದಕ್ಕೆ. ಸುಕನ್ಯಾ, ಇದು ಆಗಿದೆ, ಆಫ್ ಮಾಡಿ ಬಿಡುವ ನಾವು. ಎರಡು ಸಾಕು. ಸೊ ನೀವು ಇದನ್ನ ಸರ್ವ್ ಮಾಡೋದಾದ್ರೆ ಯಾವ್ದ್ರ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಳೋದು? ನಾನು ಬೇಳೆ ಸಾರು ಮಾಡ್ಕೊಂಡು ಸಾಂಬಾರ್ ಟೈಪ್ ಮಾಡ್ಕೊಂಡ್ರು ನಡೀತದೆ. ಚಟ್ನಿಗಳಲ್ಲೂ ತಿಂತೇವೆ. ಅದೇ ಸೂಟ್ ಆಗೋದು, ಅದಕ್ಕೆ ಸ್ವಲ್ಪ ಸಾಂಬಾರ್ ತರ ಇದ್ದು ಬಿಟ್ರೆ ಎಳ್ಕೊಳ್ತದಲ್ಲ, ಚೆನ್ನಾಗಿರ್ತದೆ. ಇಲ್ಲದಿದ್ರೆ ಚಟ್ನಿ ಸಾಕ್ತದೆ. ಅದುವೇ ಇದುವೇ ಅಂತ ಮನೆಯಲ್ಲೆಲ್ಲ ಅವ್ರು ಸ್ಟ್ರಿಕ್ಟ್ ಆಗಿ ಕೇಳುವಾಗಿಲ್ಲ, ಅದಕ್ಕೆ ಸಾಂಬಾರೇ ಮಾಡು ಅಂತ. ನಾನು ಹಾಕಿದ್ದನ್ನು ತಿನ್ಬೇಕು. ಹಾಕುವಾಗಲೂ ಷರತ್ತಲ್ಲೇ ಹೇಳಲಿಕ್ಕಿಲ್ಲ, ಚೆನ್ನಾಗಿರ್ತದೆ, ಇದಕ್ಕೆ ಇದೇ ಸೂಟ್ ಆಗ್ತದೆ ಅಂತ ಹೇಳಿ ಬ್ರೈನ್ ವಾಶ್ ಮಾಡ್ಕೊಂಡು ತಿನ್ಲಿಕ್ಕೆ ಕೊಟ್ಟರೆ ಚಂದ ತಿಂದುಬಿಡ್ತಾರೆ. ಸೊ ಒಳ್ಳೆ ಬ್ರೈನ್ ವಾಶ್ ಮಾಡ್ತೀರಿ ಹಾಗಾದ್ರೆ. ಸರಿ, ನನಗೀಗ ತಿನ್ನೋದಕ್ಕೆ ಏನ್ ಮಾಡ್ಕೊಡ್ತೀರಿ? ಈಗ ಇದು ತಿನ್ನೋದು ಬೇಡ, ನಿಮಗೊಂದು ಚಟ್ನಿ ಮಾಡಿ ಕೊಡ್ತೇನೆ ನಾನು ಅದಕ್ಕೆ. ಸೊ ನೆಕ್ಸ್ಟ್ ರೆಸಿಪಿ ಅದು? ಹೌದು, ಅದ್ರೊಟ್ಟಿಗೆ ತಿನ್ನುವ ಅಲ್ವಾ. ಸೊ ಒಂದರಲ್ಲೇ ಎರಡು ಸುಧಾರಿಸ್ಕೊಂಡ್ಬಿಟ್ರಿ. ಹೌದು ಹೌದು, ಡನ್ ಡನ್. ಸೊ ಈಗ ಇದು ಆಪ ರೆಡಿ. ಒಟ್ಟಿಗೆ ಸರ್ವ್ ಮಾಡ್ತೇನೆ ಮಾತ್ರ ನಾನು ನಿಮಗೆ. ಓಕೆ, ಬಿಸಿ ಬಿಸಿಯಾದಂತಹ ಆಪ ರೆಡಿ ಆಗಿದೆ. ತಯಾರಿಸುವ ವಿಧಾನವನ್ನ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಆಪ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಕುಚ್ಚಲಕ್ಕಿ ಅನ್ನ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಈ ಹದಕ್ಕೆ ಬರುವಂತೆ ಬೇಕಾಗುವಷ್ಟು ನೀರು ಹಾಕಿ ಕಲಸಿ. ಬಳಿಕ
ಆಪದ ಬಾಣಲೆ ಕಾದ ನಂತರ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಆಪ ತಯಾರು. ಆಪ ಏನೋ ತಯಾರಾಗಿದೆ. ಸೊ ಇದ್ರ ಜೊತೆಗೆ ಚಟ್ನಿ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆಲ್ಲ ಅವ್ರು ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಬಿಸಿಯಾದಂಥ ಆಪ ಕಾಯ್ತಾ ಇದೆ. ಚಟ್ನಿ ತಯಾರಿಸ್ತಾರಂತೆ. ಯಾವ ಚಟ್ನಿ ಬನ್ನಿ ಕೇಳೋಣ. ಎಸ್, ಈಗ ಯಾವ ಚಟ್ನಿ? ಯಾವ್ದು ಹೇಳಿದ್ದು? ಸಂಬರವಳ್ಳಿ. ಅಷ್ಟೇ, ಇದ್ರದ್ದೇ, ಇನ್ನೇನಿಲ್ಲ. ಇದು ಸಹ ಮನೆ ಹಿತ್ತಲಲ್ಲಂತೂ ಇದ್ದೇ ಇರ್ತದೆ. ಮಕ್ಕಳಿದ್ದ ಮನೆಯಲ್ಲಿ ಜಾಸ್ತಿ ಅಲ್ವಾ, ಕಫಕ್ಕೆಲ್ಲ ಉಪಯೋಗಿಸ್ತಾರೆ ಅದನ್ನು. ನಾವು ಅನ್ನ ಏನು ಬಿಸಿ ಮಾಡ್ತಾ ಇದ್ರು ಅದ್ರ ಮೇಲೆ ಸ್ವಲ್ಪ ಇದನ್ನು ಬಾಡಿಸಿ ಬಿಟ್ಟು ಸ್ವಲ್ಪ ಹದ ಬಿಸಿ ಇರುವಾಗಲೇ ಎದೆಗಿಡ್ತಾರೆ ಮಕ್ಕಳಿಗೆಲ್ಲ. ಅದೊಂಥರ ಸ್ವಲ್ಪ ಕಫ ನೀರಾಗ್ಲಿಕ್ಕೆ ಅಂತ, ತಲೆಗಿಡ್ತಾರೆ ಶೀತಕ್ಕೆ ಅಂತ, ಆ ಥರ ಎಲ್ಲ. ಅದ್ರ ನೀರು ತೆಗೆದು ಸ್ವಲ್ಪ ಜೇನ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡ್ತಾರೆ ಮಕ್ಕಳಿಗೆ ಅಲ್ವಾ. ಸ್ವಲ್ಪ ನೀರು, ಅದರ ರಸ ಹಿಂಡಿ ಜೇನ್ ಜೊತೆಗೆ ಕಫಕ್ಕೆ ಎಲ್ಲ ಒಳ್ಳೇದಾಗ್ತದೆ. ತುಂಬಾ ಒಳ್ಳೇದಾಗ್ತದೆ. ಕೆಮ್ಮು ಕಫ ಅಂತದಕ್ಕೆಲ್ಲ ಮಕ್ಕಳಿಗೆ ಕೊಡ್ತಾರೆ ಅದನ್ನು. ಈಗ ಇದು ಮಕ್ಕಳು ಸ್ವಲ್ಪ ದೊಡ್ಡವರಾದ ನಂತರ ಹಾಗೆ ತಿನ್ಲಿಕ್ಕೆಲ್ಲ ಕೇಳದ ಮಕ್ಕಳಿಗೆ ಇದು ಈ ತರ ಮಾಡಿ ಕೊಟ್ರೆ ಗೊತ್ತಾಗುದಿಲ್ಲ. ನೀನ್ ಚಿಕ್ಕವರಾಗಿರೋ ದೊಡ್ಡವರಾಗಿ ಆದ್ರೆ ಇದು ತಿನ್ಲೇಬೇಕು. ಯಾಕೆಂತಂದ್ರೆ ಇದರಲ್ಲಿ ಇದು ಆರೋಗ್ಯಕ್ಕೆ ತುಂಬಾ ಉತ್ತಮ. ಹೌದು ಹೌದು. ಅಂದ್ರೆ ಇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಇದನ್ನ ಹೊಟ್ಟೆ ನೋವು ಕೂಡ ಇದು ಮಾಡ್ತಾರಲ್ಲ ದೊಡ್ಡವರಾಗಿದ್ರೆ. ಸೊ ಇದರ ಒಂದು ಎಲೆಯನ್ನ ಅದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಒಳ್ಳೆ ಪಾನ್ ತರ ತಿಂದ್ರೆ ಸೊ ಹೊಟ್ಟೆ ನೋವು ಬೇಗ. ಇದು ಹಾಕೊಳ್ಬೇಕು. ಒಣಮೆಣಸು, ಇದು ಎಂತ ಕರಿಮೆಣಸು, ಒಂದು ಕಾಳು ಅದು ಸಹ ಒಟ್ಟಿಗೆ ಜಗ್ದ್ರೆ ಇನ್ನು ಒಳ್ಳೇದು. ಒಂದು ಎಕ್ಸ್ಟ್ರಾ ಆಡ್. ಸರಿ, ಸೊ ಶುರು ಮಾಡುವ. ಅದು ಹಸಿ ಮಾಡ್ತಾ ಇಲ್ಲ ನಾವು, ಸ್ವಲ್ಪ ಬಾಡಿಸ್ತಾ ಇದ್ದೇವೆ. ಹಾಗಾಗಿ ಒಂದು ಬಾಣಲೆ ಇಟ್ಕೊಳ್ಳಿ. ಈಗ ಅದಕ್ಕೊಂಚೂರು ಆಯಿಲ್ ಹಾಕಿ. ಸೊ ಬಾಡಿಸ್ಕೊಳ್ಳೋಕೆ ಬೇಕಲ್ಲ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್, ಯಾಕಂದ್ರೆ ನಾವು ಎಲೆ ತುಂಬಾ ಒಂದು 10-12 ಎಲೆ ತಗೊಂಡಿದ್ದೇವೆ. ಎಣ್ಣೆ ಜಾಸ್ತಿ ಆಗಿ ಹೋಗೋದು ಬೇಡ ಅಂತ. ಅದನ್ನೇನು ಇದರಲ್ಲಿ ಏನು ಕತ್ತಿ ಚೂರಿ ಎಲ್ಲ ಇಟ್ಕೊಂಡು ಕಟ್ ಮಾಡೋದು ಬೇಡ. ಕೈಯಲ್ಲಿ ಕಟ್ ಮಾಡ್ಕೊಂಡು ಹಾಕಿದ್ರೆ ಸಹ ಸಾಕು. ಚಂದ ತೊಳೆದು ಪರಿಮಳನೂ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ನಾವು ಹಾಗೆ ಪಾಟಲ್ಲಿ ನೆಟ್ಟು ಇಟ್ಟರು ಕೂಡ ನೋಡೋದಕ್ಕೂ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಇದನ್ನು ಹಸಿ ಸಹ ಮಾಡ್ಬೋದು. ಕೊನೆ ಇದನ್ನು ಯಾವ ತರ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ಹೀಗೆ ಅಂತಲ್ಲ, ಇದು ಹಸಿ ಸಹ ತೆಂಗಿನಕಾಯಿ ಇದು ಮತ್ತೆ ಹುಳಿ ಒಟ್ಟು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೊಂಡು ಹಸಿ ಕಡ್ದು ಸಹ ತಿನ್ಬಹುದು. ಅಂದ್ರೆ ಮೆಣಸು ಹಾಕೊಳ್ಬೇಕು. ಕೆಂಪು ಮೆಣಸು ಆದ್ರೆ ಹಾಕೊಳ್ಳಿ, ಯಾವ್ದಾದ್ರೂ ಪರವಾಗಿಲ್ಲ ಹಾಕೊಳ್ಬಹುದು. ಆಯ್ತಾ, ಇದು ಒಂಥರ ಬೇರೆ ತರ. ಇದಕ್ಕೆ ನಾನು ಹುಳಿ ಉಪಯೋಗಿಸ್ತಾ ಇಲ್ಲ, ಮಜ್ಜಿಗೆ ಉಪಯೋಗಿಸ್ತಾ ಇದ್ದೇನೆ ಅಥವಾ ಮೊಸರು ಉಪಯೋಗಿಸ್ತಿದ್ದೇನೆ. ಹಾಗೆ ಆಯ್ತಾ. ಇದು ಎಣ್ಣೆ ಸ್ವಲ್ಪ ಕಾದಿದೆ ಸುಕನ್ಯಾ, ಇನ್ನು ಹಾಕೊಳ್ಬಹುದು. ನಾವು ಮೆಣಸು ಹಾಕೊಳ್ತೇವಲ್ಲ, ಫಸ್ಟ್ ಮೆಣಸು ಹಾಕಿಬಿಟ್ಟು ಮತ್ತೆ ಇದು ಹಾಕ್ತೇನೆ. ಯಾಕಂದ್ರೆ ಮೆಣಸು ಸ್ವಲ್ಪ ಟೈಮ್ ತಗೊಳ್ತದೆ ಬಾಡ್ಲಿಕ್ಕೆ ಅಂತ. ಒಂದು 12 ಎಲೆ ಇರುದ್ರಿಂದ ನಾನು 1.5 ಮೆಣಸು ತಗೊಂಡಿದ್ದೇನೆ ಅಷ್ಟೇ. ಖಾರ ಜಾಸ್ತಿ ಬೇಡ ಅಂತ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಅದರಲ್ಲೂ ಸ್ವಲ್ಪ ಖಾರ ಬಿಡುವ ಕಾರಣ. ಮತ್ತೆ ಇದು ಸಿಡಿತದಲ್ಲ ಸುಕನ್ಯಾ, ಇಡೀ ಹಾಕೊಂಡ್ ಬಿಟ್ರೆ ಸಿಡಿತದೆ. ಅದಕ್ಕೆ ಸ್ವಲ್ಪ ಭಾಗ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಹಾಕಿ ಬಿಡುವ ಈಗ ಇದನ್ನು ಸಹ. ಎರಡು ಒಟ್ಟೊಟ್ಟಿಗೆ ಅಡಿಗೆ ಅದು ಹಾಕಿ ಮೇಲ್ಬದಿಗೆ ಇದು ಹಾಕೊಳ್ಳುವ. ಆಯ್ತಾ, ಹೀಗೆ ತುಂಡು ಮಾಡೋದು ಹಾಕೊಳ್ಳೋದು, ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಬುತ್ತೇವಲ್ಲ ಹೇಗೂ. ಇದು ಹೇಗೆ ಅಂತ ಸುಕನ್ಯಾ, ನಾನೀಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನಲ್ಲ, ನೀವು ಬೆಳ್ಳುಳ್ಳಿ ತೆಂಗಿನಕಾಯಿ ಸಹ ಹಾಕ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಹುರ್ಕೊಂಡು ಮಾಡಿದ್ರೂ ನಡೀತದೆ. ಇಲ್ಲ ನಾನು ಹಸಿ ಹಾಕ್ತಾ ಇದ್ದೇನೆ ಇವತ್ತು. ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಸಿ ಹಾಕ್ತಾ ಇದ್ದೇನೆ, ಅದು ಟೇಸ್ಟ್ ಒಂದು ಬೇರೆ ಬರ್ತದೆ. ಇದಾಯ್ತು ಸುಕನ್ಯಾ, ಇದು ಆಫ್ ಮಾಡ್ಕೊಳ್ಳುವ. ಓಕೆ, ಆಯ್ತು. ಇನ್ನು ನೀವು ಸಣ್ಣದೊಂದು ಜಾರ್ ಕೊಡಿ. ಸಣ್ಣದೊಂದು ಜಾರ್. ಇದಕ್ಕೀಗ ತೆಂಗಿನಕಾಯಿ ಹಾಕ್ತೇನೆ. ಒಂದು ಅರ್ಧ ಬಟ್ಲಿನಷ್ಟು ಉಂಟು. ಆಯ್ತಾ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, 4ರಿಂದ 5 ಹಾಕ್ತಾ ಇದ್ದೇನೆ ನಾನು ಎಸಳು. ಆಯ್ತಾ. ಇದೀಗ ಇದನ್ನು ಹಾಕ್ಬೋದು, ಯಾಕಂದ್ರೆ ತೀರಾ ಬಿಸಿ ಅಂತ ಮಾಡಿರುವುದಿಲ್ಲ ಅಲ್ವಾ, ರುಬ್ಬಬಹುದು, ಪರವಾಗಿಲ್ಲ. ಇದಕ್ಕೆ ಉಪ್ಪು ಹಾಕ್ತೇನೆ ನಾನು. ಸ್ವಲ್ಪ ನೀರು ಹಾಕೊಳ್ಬೋದು. ಹಾಕಿ
ಸ್ವಲ್ಪ, ಯಾಕಂದರೆ ಮೊಸರು ಹಾಕ್ತಿದ್ದೇವೆ ನಾವು ಮತ್ತೆ ರುಬ್ಲಿಕ್ಕೆ ತಕ್ಕ ಒಂಚೂರು ಅಂದರೆ ಆ ತೆಂಗಿನ ತುರಿ ಮಾತ್ರ ಸ್ವಲ್ಪ ಮಿಕ್ಸ್ ಆಗಲಿ ಅಂತ. ಹೌದು ಹೌದು, ಅದಕ್ಕೋಸ್ಕರ ಫೈನ್ ಪೇಸ್ಟ್. ಹೌದು, ಚಟ್ನಿ ಅಲ್ವಾ? ಹೌದು. ಸಾಕಾ? ಪೇಸ್ಟ್ ಆಗಿದೆ ಅಲ್ಲ? ಹಾ, ಒಳ್ಳೆ ಅರೋಮ ಮತ್ತೆ ವೆರಿ ನೈಸ್. ಯಾವಾಗಲೂ ನಾವು ಮನೆಯಲ್ಲಿ ಅಡುಗೆ ಮಾಡುವಾಗಲೇ ಹೊರಗಿನವರಿಗೆ ಒಮ್ಮೆ ಊಟ ಮಾಡುವ ಅಂತ ಅನ್ನಿಸ್ಬೇಕು. ಅದಕ್ಕೆ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಬೇಗ ಬಂದ್ಬಿಡ್ತಾರೆ. ಆಗಲೇ ಹೇಳಿದೆ ಅಲ್ವಾ, ಏನಾದರೂ ಆರೋಗ್ಯಭರಿತವಾದಂಥ ಖಾದ್ಯಗಳನ್ನೇ ಹೇಳ್ಕೊಡ್ತೀರಿ. ಸೊ ಅದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು. ಸೊ ಪ್ರತಿ ಸರಿ ಬರುವಾಗಲೂ ಕೂಡ ಡಿಫ್ರೆಂಟ್ ರೆಸಿಪಿ, ಬಟ್ ಅದು ಅಷ್ಟೇ ಹೆಲ್ತ್ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಇದಂತೂ ತುಂಬ ಚೆನ್ನಾಗಿದೆ. ನೋಡುವಾಗ ಸಂಬರವಳ್ಳಿದು ಚಟ್ನಿ ಥರ ಅನ್ನಿಸ್ತಾ ಇಲ್ಲ, ಬಟ್ ಆ ರೋಮದಲ್ಲಿ ಗೊತ್ತಾಗುತ್ತೆ ಸಂಬರವಳ್ಳಿ ಹಾಕಿದಿರಿ ಅಂತ. ನಾನೊಂದು ಈ ಸ್ಪೂನಲ್ಲಾದರೆ ಒಂದು 3-4 ಸ್ಪೂನಿನಷ್ಟು ಹಾಕ್ತಾ ಇದ್ದೇನೆ. ನೀವು ಹುಳಿ ಮಜ್ಜಿಗೆ ತಗೊಂಡಿದ್ದೀರಿ ಅಂತಂದರೆ ಮಜ್ಜಿಗೆಯಲ್ಲೇ ರುಬ್ಬೋದು, ಯಾಕಂದರೆ ಮತ್ತೆ ಅದರಲ್ಲಿ ಬೆಣ್ಣೆಲ್ಲ ಬರೋದಿಲ್ಲ ಅಲ್ಲ ಮಜ್ಜಿಗೆ ಆದರೆ. ನಾನು ಮೊಸರು ತಗೊಂಡಿರೋದ್ರಿಂದ ಮೊಸರಲ್ಲಿ ರುಬ್ಲಿಲ್ಲ, ಅಂದರೆ ಅದು ಬೆಣ್ಣೆ ಬರಲಿಕ್ಕಾಯ್ತು ಮೇಲೆ, ಬೇಡ ಆಯಿತಾ. ಇದೀಗ ಹೀಗೆ ಮಿಕ್ಸ್ ಮಾಡ್ಕೊಂಡಿತ್ತು. ಓಕೆ ಓಕೆ. ಈಗ ಒಂದು ಸಣ್ಣ ಒಗ್ಗರಣೆ ಕೊಡುವ ಇದಕ್ಕೆ. ಹೌದು ಹೌದು, ಎಸ್, ಇನ್ನು ಒಗ್ಗರಣೆ ಹಾಕಿದ್ರೆ ಆಯ್ತಾ? ಹೌದು ಹೌದು. ಹಾಕ್ಲಾ? ಹಾಕಿ, ಎಣ್ಣೆ ಹಾಕಿ. ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನನಗೆ ಸರ್ವಿಂಗ್ ಬೌಲ್ ಕೊಡಿ, ಬೌಲ್ ಮೇಲೆಗೆ ಒಗ್ಗರಣೆ ಹಾಕಿ ಬಿಡ್ತೇನೆ. ಸೊ ಸರ್ವಿಂಗ್ ಪ್ಲೇಟ್ ಇಲ್ಲಿದೆ, ತಗೊಳ್ಳಿ. ನಾನು ಫಸ್ಟ್ ಒಗ್ಗರಣೆ ಮಾಡಿ ಆಫ್ ಮಾಡಿದ ನಂತರ ಸರ್ವಿಂಗಿಗೆ ಹಾಕ್ತೇನೆ ನಾನು. ಈಗ ಎಣ್ಣೆ ಬಿಸಿ ಆಗಿದೆ ಸುಕನ್ಯಾ. ಈಗ ಜೀರಿಗೆ ಹಾಕುವ ಇದಕ್ಕೆ, ಆಯಿತಾ? ಒಂದಿಷ್ಟು ಹಾಕಿದ್ದೇನೆ, ಒಂದು 1/4 ಸ್ಪೂನಿನಷ್ಟೇ. ಆಮೇಲೆ ಸ್ವಲ್ಪ ಈರುಳ್ಳಿ ಹಸಿ ಹಾಕಿದ್ರೆ ಒಂಥರ ಸ್ಮೆಲ್ ಬರ್ತದೆ ಅಂತ ಕೆಲವರು ಇಷ್ಟಪಡದಿದ್ರೆ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೇನೆ ಈರುಳ್ಳಿ, ಇದಕ್ಕೆ ಹಾಕಿ ಬಿಡುದು ಒಗ್ಗರಣೆ. ಹೌದು, ಸ್ವಲ್ಪ ಕರಿಬೇವು. ಆಯ್ತು, ಆಫ್ ಮಾಡುವ. ನಾನು ಅಷ್ಟೊತ್ತಿಗೆ ಇದಕ್ಕೆ ಚಟ್ನಿ ಹಾಕ್ತೇನೆ, ಮತ್ತು ಅದರ ಮೇಲೆಗೆ ಒಗ್ಗರಣೆ ಕೊಟ್ಟು ನಿಮಗೆ ಕೊಡ್ತೇನೆ. ಸುಕನ್ಯಾ, ಚಟ್ನಿ ರೆಡಿ, ಆಪ ಆಗಲೇ ರೆಡಿ. ಎರಡು ಒಟ್ಟಿಗೆ ತಿಂದು ಟೇಸ್ಟ್ ನೋಡಿ ಹೇಳಿ ಹೇಗಾಗಿದೆ ಅಂತ. ಖಂಡಿತ ಒಳ್ಳೆ ಆರೋಗ್ಯ ಭರಿತವಾದಂಥ ಖಾದ್ಯವನ್ನು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಆಗಾಗ ನಾವು ಸೇವಿಸ್ತಾ ಇರಬೇಕು. ಆದರೆ ಹಾಗೇ ಸೇವಿಸೋದು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಮುರಿತಾರೆ. ಬಟ್ ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರ್ಬೋದು, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಪುದೀನ ಚಟ್ನಿ ಎಲ್ಲ ಹಾಗೆ ಟೇಸ್ಟ್ ನೋಡ್ತಾ ಇರ್ತೀವಿ, ಇದಕ್ಕೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ನಾನು ನೋಡ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಂಬರವಳ್ಳಿಯ ಚಟ್ನಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಸಿಮೆಣಸು ಸಂಬರವಳ್ಳಿಯನ್ನು ಹುರಿದು ಬಾಡಿಸಿಕೊಳ್ಳಿ. ನಂತರ ತೆಂಗಿನ ತುರಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಮೊಸರನ್ನ ಸೇರಿಸಿ ಕಲಸಿ. ಆ ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಈರುಳ್ಳಿ, ಕರಿಬೇವು ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಆರೋಗ್ಯ ಭರಿತ ಸಂಬರವಳ್ಳಿಯ ಚಟ್ನಿ ಆಪದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್, ಆಗಲೇ ಹೇಳಿದ್ರಿ ಒಟ್ಟಿಗೆ ಟೇಸ್ಟ್ ನೋಡಬೇಕು ಅಂತ ಹೇಳಿ. ಸೊ ಇದ್ರ ಜೊತೆಗೆ ಟೇಸ್ಟ್ ನೋಡೋಣ, ನಾವಿಬ್ರು ಒಟ್ಟಿಗೆ ಟೇಸ್ಟ್ ನೋಡೋಣ. ನೀವು ತಿನ್ನಿ, ತಗೊಳ್ಳಿ. ಸೊ ನಾನು ಎರಡರದ್ದು ಟೇಸ್ಟ್ ನೋಡಿ ಹೇಳ್ತೀನಿ, ಖಾಲಿ ಇದ್ರದ್ದೇ ಪ್ಲಸ್ ಅದು. ಓಕೆ ಓಕೆ ಓಕೆ. ಆಸಮ್, ಚೆನ್ನಾಗಿದೆನಾ? ವೆರಿ ಟೇಸ್ಟಿ. ಸೊ ಯಾಕೆ ಇದರದೇ ಸಪ್ರೇಟ್ ನೋಡ್ತೀನಿ ಅಂತ ಹೇಳಿದ್ರೆ ಇದ್ರದ್ದು ಕೂಡ ಒಂದು ರುಚಿ ಇರುತ್ತೆ. ಹೌದು ಹೌದು. ನೀವು ತೆಂಗಿನ ತುರಿ ಎಲ್ಲ ಹಾಕಿದ್ರಿ, ವೆರಿ ಸಾಫ್ಟ್ ಅನ್ನ ಹಾಕಿರೋದ್ರಿಂದ ವೆರಿ ಸಾಫ್ಟ್. ಸೊ ಹಾಗೇನೆ ಏನು ಇಲ್ಲ ಅಂದ್ರೂ ಖಾಲಿ ಇಷ್ಟನ್ನೇ ತಿನ್ಬೋದು. ಇದ್ರ ಜೊತೆಗೆ ಅದರದೇ ಒಂದು ಟೇಸ್ಟ್. ಹೌದು. ಖಾಲಿ ಈ ಚಟ್ನಿ
ಸೊ ಇದು ಖಾಲಿ ಆಯಿತು ಅಂತ ಹೇಳಿದ್ರೆ ಚಟ್ನಿ ಉಳಿದಿದೆ ಅಂದರೆ ಬರೀ ಚಟ್ನಿನೂ ಕೂತ್ಕೊಂಡು ತಿಂತಾರೋ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಚಟ್ನಿ ಬರೀ ದೋಸೆ ಇದಕ್ಕೆ ಅಲ್ಲ, ಬಹುಶಃ ಇದು ಅನ್ನದ ಜೊತೆಗೆ ಗಂಜಿ ಜೊತೆ ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದರೆ ಮೊಸರು ಹಾಕಿದಿರಿ, ಗಂಜಿ ಜೊತೆಗಿಂತ ಅನ್ನದ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ವೆರಿ ಟೇಸ್ಟಿ, ಸೂಪರ್ಬ್. ಸೊ ನನಗಂತೂ 2 ಡಿಶ್ ಕೂಡ ಕ್ಲಾಸಿಕ್, ತುಂಬ ಇಷ್ಟ ಆಯಿತು. ಸಿಂಪಲ್ ಯಟ್ ಟೇಸ್ಟಿ ರೆಸಿಪಿ. ಹೌದು, ಸೂಪರ್. ಅದ್ಭುತವಾದಂಥ ರುಚಿಕರವಾದಂಥ 2 ಖಾದ್ಯಗಳು, ಮೈಂಡ್ ಬ್ಲೋಯಿಂಗ್. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಒಳ್ಳೆ ರುಚಿಕರವಾದಂಥ ಆರೋಗ್ಯಭರಿತ ಖಾದ್ಯವನ್ನು ಹೇಳ್ಕೊಡ್ತೀರಾ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯಿಗೆ ರುಚಿಸೋದು ಅಂತ ಹೇಳಿದರೆ ತುಂಬ ಎಲಾಬ್ರೇಟೆಡ್ ಡಿಶ್ ಅಗತ್ಯವೇ ಇಲ್ಲ. ಎಷ್ಟು ಸುಲಭದಲ್ಲಿ ಹಿತ್ತಲಲ್ಲಿ ಬೆಳೆದಂಥ ಸಂಬರವಳ್ಳಿಯ ಚಟ್ನಿ, ಅದ್ಭುತವಾದಂಥ ಟೇಸ್ಟ್, ಹಾಗೆಯೇ ಹೆಲ್ತ್ ಬೆನಿಫಿಷಿಯಲ್ ಕೂಡ ಅಷ್ಟೇ ಇದೆ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.